8 ತಿಂಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿರುವ ಲಕ್ಕಪ್ಪೋಡಿ ಕಡೆಕ್ಕಾನ ಬಲ್ಯ ಬರಿಮಾರು ಸಂಪರ್ಕ ರಸ್ತೆಯನ್ನ ಮುಚ್ಚಿ ಖಾಸಗಿ ವ್ಯಕ್ತಿಗಳು ತಡೆ ಒಡ್ಡುತ್ತಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ಜೆಸಿಬಿಯ ಮುಖಾಂತರ ಮುಚ್ಚಿದ್ದ ರಸ್ತೆಯನ್ನು ತೆರವುಗೊಳಿಸಿದ ಘಟನೆ ಆಗಸ್ಟ್ 9ರಂದು ಮಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಕ್ಕಾನ ಎಂಬಲ್ಲಿ ನಡೆದಿದೆ. ಸ್ಥಳೀಯ ನಿವಾಸಿಗಳು ಸೇರಿಕೊಂಡು ನಿರ್ಮಾಣ ಮಾಡಿದ್ದು ರಸ್ತೆಯ ಆರಂಭದ 130 ಮೀಟರ್ ರಸ್ತೆ ಸರ್ಕಾರಿ ಜಾಗವಾಗಿದ್ದರೂ ಆಗ ಜಾಗವನ್ನು ಸ್ಥಳೀಯ ನಿವಾಸಿಗಳಾದ ಪ್ರಸನ್ನ ಕಾಮತ್ ಹಾಗೂ ಅವರ ಸಹೋದರರು ನಮ್ಮ ಪಟ್ಟ ಜಾಗ ಎಂದು ಹೇಳಿ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಬಳಿಕ ಸಾರ್ವಜನಿಕರು ನಿರ್ಮಿಸಿದ ರಸ್ತೆಯನ್ನ ಜೆಸಿಬಿ ತಂದು ಮುಚ್ಚಿದ್ರು. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಸ್ಥಳೀಯ ನಿವಾಸಿಗಳು ಹಾಗೂ ರಸ್ತೆಯ ಫಲಾನುಭವಿಗಳು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಬಳಿಕ ಜಿಲ್ಲಾಧಿಕಾರಿ ರಸ್ತೆ ನಿರ್ಮಿಸುವಂತೆ ತಹಶೀಲ್ದಾರ್ಗೆ ಆದೇಶ ನೀಡಿ ಅಧಿಕಾರಿಗಳ ತಂಡ ರಸ್ತೆ ತೆರವು ಮಾಡಿತ್ತು. ಈ ವೇಳೆ ಎರಡೂ ಕಡೆಯವರು ಸ್ಥಳದಲ್ಲಿ ಜಮಾವಣೆಯಾಗಿದ್ದು ಪರಿಸ್ಥಿತಿ ಹದಗೆಡುವ ಬಗ್ಗೆ ಮಾಹಿತಿ ಅರಿತ ವಿಟ್ಲ ಪೊಲೀಸ್ ಠಾಣಾ ಎಸ್ಐ ವಿದ್ಯಾ ಕೆಜೆರವರ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕಾಗಮಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ರಸ್ತೆ ನಿರ್ಮಿಸುವಂತೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವಾಗಿತ್ತು ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಾಹಿತಿ ಸಂಗ್ರಹಿಸುತ್ತಿದ್ದಂತೆ ಅಲ್ಲಿಗೆ ಬಂದ ಪ್ರಸನ್ನ ಕುಮಾರ್ ಜೆಸಿಬಿ ಮೂಲಕ ಕೆಲಸ ನಿಲ್ಲಿಸುವಂತೆ ಪಟ್ಟು ಹಿಡಿದರು. ಈ ವೇಳೆ ಆಕ್ರೋಶಗೊಂಡ ಅಲ್ಲಿ ಸೇರಿದ್ದ ರಸ್ತೆಯ ಫಲಾನುಭವಿಗಳ ಸಹಿತ ಸಾರ್ವಜನಿಕರು ಕೆಲಸ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ, ನಾವುಗಳು ಸರ್ಕಾರಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದೇವೆ, ಏನೇ ತೊಂದರೆ ಬಂದರೂ ರಸ್ತೆ ನಿರ್ಮಿಸಿಯೇ ಸಿದ್ಧ ಎಂದು ಪಟ್ಟು ಹಿಡಿದರು. ತಂಡಗಳ ಮಧ್ಯೆ ನಡೆದ ಮಾತುಕತೆ ನಡೆದು ಪ್ರಸನ್ನ ಕಾಮತ್ ಪುತ್ರ ಪ್ರಜ್ವಲ್ ಕಾಮತ್ ಅತ್ತ ಕಡೆಯಿಂದ ರಸ್ತೆ ನಿರ್ಮಿಸಿಕೊಂಡು ಬಂದು 6 ತಿಂಗಳೊಳಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿದಲ್ಲಿ ಈ ಜಾಗ ಬಿಟ್ಟುಕೊಡುವುದಾಗಿ ತಿಳಿಸಿದ್ರು. ಇದಕ್ಕೆ ರಸ್ತೆಯ ಫಲಾನುಭವಿಗಳ ಸಹಮತ ವ್ಯಕ್ತಪಡಿಸಿ ರಸ್ತೆ ನಿರ್ಮಿಸುವುದಾಗಿ ಭರವಸೆ ನೀಡಿದ್ರು. ರಸ್ತೆ ಫಲಾನುಭವಿಗಳಾದ ವಾಲ್ಟರ್ ಮಸ್ಕರೇನೆಸ್, ಚಿನ್ನಪ್ಪ ಮೂಲ್ಯ, ವಿಷ್ಣು ಭಟ್, ರಾಧಾ, ಶಿವಪ್ಪ ಪೂಜಾರಿ ಬಲ್ಯ ಸೇರಿದಂತೆ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದು ನಿಲ್ಲಿಸಬೇಕು. ಡಿಸಿ ಅವರು ಆರ್ಡರ್ ಮಾಡಿದಾರಲ್ಲ, ಅದು ನೀವು ಓದ್ಲಿಲ್ಲ ಹಾಗಾದ್ರೆ. ಇವರು ಇವಾಗ ಆರ್ಡರ್ ಮಾಡಿರೋದಲ್ವಾ, ಅದರ ನಂತರ ಡೇಟಿಗೆ ಅವರು ಮಾಡಿದಲ್ಲ ಡಿಸಿ ಅವರು. ನೋಡಿ, ಇದು ಇದ್ದು ರೆಕಾರ್ಡ್ ಇವಾಗಿನ ಆರ್ಡರ್ ತಗೋಬೇಕು. ಈ ರೋಡ್ ಕಾನೂನು ವ್ಯವಸ್ಥೆ ಎಂತ ನಡ್ಕೊಂಡು ಪಡೆ ರೋಡ್ ಓಪನ್ ಇರಮಿನಿ ಬಂದಾನ ಒಡುಪುಂಡೆ ತಂದೆ ಇದ್ದಾರೆ. 6 ತಿಂಗಳಲ್ಲಿ 1 ದಿನ ಜಾಸ್ತಿ ಆದ್ರೂ ನಾನು ಇಲ್ಲಿ ಬಂದು ಇಲ್ಲೊಂದು ಬ್ರಿಡ್ಜ್ ಅಲ್ಲೊಂದು ಮಾಡಿಕೊಡ್ಬೇಕು. ಅಲ್ಲಿ ಅವರ ಪಟ್ಟಣದಲ್ಲಿ ಹೋಗ್ತೇವೆ ಮಾಡ್ತಾರೆ. 3 ಮೀಟರ್ ಆಗಿ ಸ್ವಲ್ಪ ಮತ್ತೆ ಅದು ತೋಡು ಉಂಟು, ಆ ತೋಡ್ ನೆಕ್ಸ್ಟ್ ಅವರ್